ಮಂಗಳೂರು ಬೆಂಗಳೂರು ನಡುವೆ ವಂದೇ ಭಾರತ್ ಶೀಘ್ರ ಆರಂಭವಾಗಲಿದ್ದು ಸದ್ಯ ಪ್ರಾಯೋಗಿಕ ಸಂಚಾರ ನಡೀತಾ ಇದೆ. ಸದ್ಯ ಪ್ರಸ್ತಾಪಿಸಲಾದ ವಂದೇ ಭಾರತ್ ರೈಲು ನಿಲುಗಡೆ ಪಟ್ಟಿಯಲ್ಲಿ ಕಬಕ್ಕ ಪುತ್ತೂರು ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆ ಇಲ್ಲದೇ ಇರುವುದು ರೈಲು ಬಳಕೆದಾರರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸಹಿ ಅಭಿಯಾನಕ್ಕೂ ರೈಲ್ವೆ ಬಳಕೆದಾರರು ಮುಂದಾಗಿದ್ದಾರೆ. ವಂದೇ ಭಾರತ್ ಪುತ್ತೂರಿನಲ್ಲಿ ನಿಲುಗಡೆ ಇಲ್ಲದಿದ್ದರೆ ಪುತ್ತೂರು, ಸುಳ್ಯ, ಉಪ್ಪಿನಂಗಡಿ, ವಿಟ್ಲ, ಬೆಳ್ಳಾರೆ ಈ ಭಾಗದ ಜನರಿಗೆ ರೈಲು ಉಪಯೋಗ ಇಲ್ಲದಂತಾಗುತ್ತದೆ. ಇಲ್ಲದಿದ್ದರೆ ಎಲ್ಲರೂ ಮಂಗಳೂರು ರೈಲು ನಿಲ್ದಾಣವನ್ನೇ ಬಳಕೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳ ನಿತ್ಯ ರೈಲು ಪ್ರಯಾಣಿಕರ ಹಿತದೃಷ್ಟಿಯಿಂದ ಕಬಕ್ಕ ಪುತ್ತೂರಿನಲ್ಲಿ ನಿಲುಗಡೆ ನೀಡಬೇಕೆಂದು ಒತ್ತಾಯಿಸಿ ಅಭಿಯಾನ ನಡೆಸಲಾಗ್ತಾ ಇದೆ. ಆಗಸ್ಟ್ 21ಕ್ಕೆ ಅಭಿಯಾನ ಆರಂಭಿಸಲಾಗಿದ್ದು ಆಗಸ್ಟ್ 24ರ ರಾತ್ರಿ 11 ಗಂಟೆಯವರೆಗೆ ಅಭಿಯಾನ ನಡೆಯಲಿದೆ.